ವಾರ್ತೆಗಳ ವಿವರ. ರಾಜ್ಯಾದ್ಯಂತ ಜಾರಿಯಲ್ಲಿರುವ ವಾರಾಂತ್ಯ ಕರ್ಫ್ಯೂ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಪೊಲೀಸರು ಅನಗತ್ಯವಾಗಿ ಸಂಚರಿಸುವ ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ವಾರಾಂತ್ಯ ಕರ್ಫ್ಯೂ ಸಂದರ್ಭದಲ್ಲಿ ಅನಗತ್ಯವಾಗಿ ಓಡಾಟಕ್ಕೆ ಅವಕಾಶವಿಲ್ಲ ಎಂದು ಸರ್ಕಾರ ಸೂಚನೆ ನೀಡಿತು. ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಪೊಲೀಸರು ತಪಾಸಣೆಯನ್ನು ಕೈಗೊಂಡಿದ್ದಾರೆ. ಅದೇ ರೀತಿಯ ಕೇವಲ ಮಂಗಳೂರು ಮಾತ್ರ ಅಲ್ಲ, ಉಡುಪಿ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲೂ ಕಟ್ಟುನಿಟ್ಟಿನ ಆದೇಶವನ್ನು ಪಾಲಿಸಲಾಗ್ತಾ ಇದೆ. ನಗರದ ಆಯಕಟ್ಟು ಪ್ರದೇಶಗಳಲ್ಲಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ನಿರಂತರವಾದಂಥ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಅಂಗಡಿ ಮುಂಗಟ್ಟುಗಳು ಮುಚ್ಚಿವೆ. ಶಾಲಾ ಕಾಲೇಜುಗಳಲ್ಲೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಆದರೆ ಕೆಲವು ಪರೀಕ್ಷೆಗಳು ನಡೆದಿರುವಂತಹ ಹಿನ್ನೆಲೆಯಲ್ಲಿ ಕೆಲವು ಕಾಲೇಜುಗಳಲ್ಲಿ ತರಗತಿಗಳು ಮತ್ತು ಪರೀಕ್ಷೆ ನಡೀತಾ ಇದೆ. ಅದರ ಜೊತೆಗೆ ಖಾಸಗಿ ಬಸ್ಸುಗಳ ಓಡಾಟ ಬೆರಳೆಣಿಕೆಯಲ್ಲಿ ಮಾತ್ರ ಇದೆ. ಇನ್ನು ಶಿರುವ ಪೇಟೆಗೆ ಹೇಳೋದಾದರೆ ಅಲ್ಲೂ ಕೂಡ ಜನದಟ್ಟಣೆ ಬಹಳ ಕಡಿಮೆ ಇದೆ. ಎಲ್ಲ ಅಂಗಡಿಗಳು ಮುಚ್ಚಿದಂತೆ ಕಾಣ್ತಾ ಇದೆ. ಇನ್ನು ಕಾಪು ಪ್ರದೇಶಕ್ಕೆ ಹೇಳೋದಾದರೆ ಪೇಟೆಯ ಒಳಗಡೆ ಸದಾ ಜನರಿಂದ ತುಂಬಿರುವಂತಹ ಎಲ್ಲ ಅಂಗಡಿಗಳು ಇಂದು ಎಲ್ಲವೂ ಮುಚ್ಚಲ್ಪಟ್ಟಿವೆ. ಅದೇ ರೀತಿಯಾಗಿ ಕೆಲವು ಬಸ್ಸುಗಳು ಓಡಾಟವನ್ನು ನಡೆಸಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಕಾಪು ಪ್ರತಿನಿಧಿ ಸಂತೋಷ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಮಾತಾಡಿಸೋಣ. ಸಂತೋಷ್ ಅವರೇ, ನಮಸ್ಕಾರ. ನಮಸ್ತೆ. ಹೇಗಿದೆ ಸಂತೋಷ್ ಅವರೇ ಕಾಪು ಪ್ರದೇಶದಲ್ಲಿರುವಂತಹ ಒಂದು ಕರ್ಫ್ಯೂ ವಿಚಾರ? ಸರ್ಕಾರ ಕೋವಿಡ್ 3ನೇ ಅಲೆ ನಿಯಂತ್ರಣಕ್ಕಾಗಿ ನಿನ್ನೆಯಿಂದಲೇ ವೀಕೆಂಡ್ ಕರ್ಫ್ಯೂ ಶುಕ್ರವಾರ ರಾತ್ರಿಯಿಂದಲೇ ಆರಂಭವಾಗಿದ್ದು ಕಾಪಿನಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ನಾಗರಾಜ್, ಈಗ ಅಂಗಡಿ ಮುಂಗಟ್ಟೆಲ್ಲ ಹೇಗೆ, ಎಲ್ಲ ಓಪನ್ ಇದೆಯಾ ಅಲ್ಲ ಎಲ್ಲ ಬಂದ್ ಆಗಿದೆಯಾ? ಇಂದು ಕೂಡ ಅಂಗಡಿ ಮುಂಗಟ್ಟುಗಳಂದ್ರೆ ಮೆಡಿಕಲ್, ತರಕಾರಿ ಅಂಗಡಿ ಸೇರಿದಂತೆ ಅಗತ್ಯ ವಸ್ತುಗಳ ಅಂಗಡಿಗಳು ಹೊರತುಪಡಿಸಿ ಉಳಿದ ಎಲ್ಲ ಅಂಗಡಿಗಳು ಬಂದಾಗಿದ್ವು. ನಾಗರಾಜ್, ಇದೇ ರೀತಿ ಇಂದು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿದ್ರೂ ಕೂಡ ಜನರು ಬೇಕಾಬಿಟ್ಟಿ ಓಡಾಡದೆ ಸಂಚಾರ ವಿರಳವಾಗಿ ಕಂಡು ಬಂತು. ಕಾಪು ಪೇಟೆ, ಮಾರ್ಕೆಟ್ ಸೇರಿದಂತೆ ಪ್ರಮುಖ ಸ್ಥಳಗಳೆಲ್ಲ ಖಾಲಿಯಾಗಿ ಕಂಡು ಬಂತು. ನಾಗರಾಜ್, ಮಾಹಿತಿಗಾಗಿ ಧನ್ಯವಾದಗಳು ಸಂತೋಷ್ ಅವರೇ.